ಕರಾವಳಿಯಾದ್ಯಂತ ಭಾರೀ ಮಳೆ ಸುರಿತಾ ಇರುವ ಹಿನ್ನೆಲೆ ಬಂಟ್ವಾಳದಲ್ಲಿ ನೇತ್ರಾವತಿ ನದಿ ಉಕ್ಕಿ ಹರಿಯಲು ಆರಂಭಿಸಿದೆ. ಇಂದು ಬೆಳಗ್ಗೆ ನದಿ ಅಪಾಯದ ಮಟ್ಟ 8.5 ಮೀಟರ್ ಎತ್ತರವನ್ನು ದಾಟಿ ಹರಿಯಲಾರಂಭಿಸಿದ್ದು, ಬೆಳಗ್ಗೆ 7 ಗಂಟೆಯ ವೇಳೆಗೆ 9 ಮೀಟರ್ ಎತ್ತರದಲ್ಲಿ ಹರಿತಾ ಇತ್ತು. ಇದರಿಂದಾಗಿ ತಗ್ಗು ಪ್ರದೇಶಗಳಾದ ಗೂಡಿನ ಬಳಿ, ಬಂಟ್ವಾಳ ರಸ್ತೆ, ಬಡ್ಡಕಟ್ಟೆ ಮೀನು ಮಾರ್ಕೆಟ್, ಬಡ್ಡಕಟ್ಟೆ ಬಸ್ ನಿಲ್ದಾಣದ ಸಮೀಪವೆಲ್ಲ ನೀರು ಉಕ್ಕಿ ಹರಿಯಲಾರಂಭಿಸಿದೆ. ಇನ್ನು ಪಾಣೆಮಂಗಳೂರು ಸಮೀಪವೂ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವ ಸಂಭವ ಇದ್ದು, ಕಳೆದ ವರ್ಷ ಅಪಾಯವಾದ ಜಾಗಗಳ ನಿವಾಸಿಗಳು ಎಚ್ಚರದಲ್ಲಿರಲು ತಾಲೂಕಾಡಳಿತ ಸೂಚಿಸಿದೆ. ಇನ್ನು ಶಂಭೂರು ಡ್ಯಾಂ ಮೊದಲೇ ಭರ್ತಿಯಾಗಿದ್ದು 14 ಗೇಟುಗಳನ್ನು 50% ತೆರೆಯಲಾಗಿದೆ. ಆಗಾಗ ಸೈರನ್ ಮೊಳಗಿಸುವ ಮೂಲಕ ನೀರನ್ನು ಹರಿಯಬಿಡಲಾಗ್ತಾ ಇದೆ. ಆಲಡ್ಕ ಪಾಣೆಮಂಗಳೂರು ರಸ್ತೆಗೆ ನೀರು ನುಗ್ಗಿದ ಪರಿಣಾಮ ರಸ್ತೆ ಸಂಚಾರ ಬಂದ್ ಆಗಿದೆ. ಪಾಣೆಮಂಗಳೂರು ಆಲಡ್ಕ ಮಿಲಿಟರಿ ಮೈದಾನಕ್ಕೂ ನೀರು ನುಗ್ಗಿದ್ದು, ಅಲ್ಲಿನ ತಗ್ಗು ಪ್ರದೇಶದ ಮನೆಗಳನ್ನು ಖಾಲಿ ಮಾಡಲಾಗಿದೆ. ಅಜ್ವೆಟು ಗ್ರಾಮದ ಕಂಚಾರು, ದಂಬೆದಾರು, ಕೇದಗೆ ಎಂಬಲ್ಲಿ ತೋಡಿನ ಬದಿ ಕಟ್ಟಪುನಿ ಜರಿದು 10 ತೋಟಕ್ಕೆ ನೀರು ನುಗ್ಗಿದೆ. ನೆಲ್ಯಾಡಿ ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ನೀರಕಟ್ಟೆ ಸಮೀಪ ಪಿಕಪ್ ಜೀಪ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಪಕ್ಕದ ಹೊಳೆಗೆ ಬಿದ್ದು ಕೊಚ್ಚಿಕೊಂಡು ಹೋಗಿರುವ ಘಟನೆ ಕೂಡ ನಡೆದಿದೆ. ನೆಲ್ಯಾಡಿಯಿಂದ ಉಪ್ಪಿನಂಗಡಿ ಕಡೆಗೆ ಬರ್ತಾ ಇದ್ದ ಪಿಕಪ್ ನೀರಕಟ್ಟೆ ಸಮೀಪದ ಕಾಂಚನ ಕ್ರಾಸ್ ಸಮೀಪ ಚಾಲಕ ಆರಿಫ್ ಕೋಲ್ಪಿ ಅವರ ನಿಯಂತ್ರಣ ತಪ್ಪಿ ಪಕ್ಕದ ಹೊಳೆಗೆ ಬಿದ್ದಿದೆ. ಆರಿಫ್ ರವರು ಪಿಕಪ್ ವಾಹನದಿಂದ ಹೊರಗೆ ಹಾರಿ ಅಪಾಯದಿಂದ ಪಾರಾಗಿದ್ದಾರೆ. ಸ್ಥಳೀಯರ ಸಹಾಯದಿಂದಾಗಿ ಜೀಪನ್ನ ಹೊಳೆಯಿಂದ ಮೇಲಕ್ಕೆ ತರಲಾಯಿತು.